ಮರಕಡ ಬೈಲುಗುತ್ತು ಗರಡಿಮನೆ ಧರ್ಮ ಚಾವಡಿ ಆಮೀನ್ ಕುಟುಂಬಸ್ಥರ ದೈವದೇವರ ಆರಾಧನಾ ಸಮಿತಿದರ ನವೀಕೃತ ಶ್ರೀ ನಾಗಸಾನ್ನಿಧ್ಯ ಗರಡಿಮನೆ ಧರ್ಮ ಚಾವಡಿ ಜಲದುರ್ಗೆ ಭದ್ರಕಾಳಿ ಗುಡಿ ಪಂಚದೈವ ಭೈರವ ಶಕ್ತಿ ಕಲ್ಲುಟಿ ಪಂಜುರ್ಲಿ ಹಾಗೂ ಪರಿವಾರ ದೈವಗಳ ಸಾನ್ನಿಧ್ಯ ನಿರ್ಮಾಣಕ್ಕೆ ಬಂಟ್ವಾಳ ತಾಲೂಕಿನ ಕೊಳ್ನಾಡು ಗ್ರಾಮದಲ್ಲಿ ಶಿಲಾನ್ಯಾಸ ನಡೆಯಿತು. ಲೋಕೇಶ್ ಶಾಂತಿಯವರ ನೇತೃತ್ವದಲ್ಲಿ ವೈದಿಕ ವಿಧಿವಿಧಾನಗಳು ನೆರವೇರಿದವು. ಕೇಂದ್ರದ ಮಾಜಿ ಸಚಿವ ಜನಾರ್ದನ ಪೂಜಾರಿ ದಂಪತಿ ಶಿಲಾನ್ಯಾಸವನ್ನಾಗಿದ್ದು ಮಾತನಾಡಿ, ತನ್ನ ತಂದೆಯವರ ಈ ಕುಟುಂಬದ ಮನೆಯ ನೂತನ ಸಾನ್ನಿಧ್ಯ ನಿರ್ಮಾಣಕ್ಕೆ ಶಿಲಾನ್ಯಾಸ ಮಾಡುವ ಅವಕಾಶ ನನಗೆ ಸಿಕ್ಕಿರುವುದು ನನ್ನ ಸೌಭಾಗ್ಯವಾಗಿದ್ದು, ನೂತನ ಸಾನ್ನಿಧ್ಯ ನಿರ್ಮಾಣಕ್ಕೆ ಸಂಪೂರ್ಣ ಸಹಕಾರ ನೀಡುವುದಾಗಿ ಭರವಸೆಯನ್ನ ನೀಡಿದರು. ಅಮ್ಮಿರೇನು ಇಡಿಗೆ ಮುಕ್ತ ಮರಕಡೆ ಬಯಲಿಗೆ ಯಾನ್ ಎಲ್ಲಿ ಹೋಗ್ತದಾಗ ಎನ್ನ ರಡ್ಡು ಕೈನ ಪತೊಂದು ಮಂಗಳೂರದು ಕೊಂಡ ಕುಡ್ಲಾರ್ದು ಇದೇ ಮುಟ್ಟ ಕೈನ ಪತೊಂದು ಬರೋದಿತ್ತು. ಬಂಟ್ವಾಳ ತಾಲೂಕು ಬಿಲ್ಲವ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಸೇಸಪ್ಪ ಕೋಟ್ಯಾನ್, ಆರಾಧನಾ ಸಮಿತಿಯ ಅಧ್ಯಕ್ಷರಾದ ಮರಕಡ ಬೈಲುಗುತ್ತು ರಾಘವ ಅಮೀನ್, ಜನಾರ್ದನ್ ಪೂಜಾರಿ ಅವರ ಪತ್ನಿ ಮಾಲತಿ ಜನಾರ್ದನ್ ಪೂಜಾರಿ ಅವರ ಪುತ್ರ ಸಂತೋಷ್, ಕುಟುಂಬಸ್ಥರು, ಸ್ಥಳೀಯ ಗಣ್ಯರು ಪಾಲ್ಗೊಂಡಿದ್ದರು. ಸಂಘದ ಉಪಾಧ್ಯಕ್ಷರಾದ ರಾಜಕುಮಾರ್ ಆಮೀನ್ ಮರೋಳಿ, ಗಣೇಶ್ ಆಮೀನ್ ಹಳಿಯಂಗಡಿ, ಗಡಿ ಪ್ರಧಾನರಾದ ರಾಜೇಶ್ ಪೂಜಾರಿ, ಸಲಹೆಗಾರರಾದ ಸೋಮಪ್ಪ ಆಮೀನ್ ಹೊಸಮಾರು, ಮಹಿಳಾ ಘಟಕದ ಅಧ್ಯಕ್ಷೆ ಜಯಲಕ್ಷ್ಮಿ ಭುವನೇಶ್ ಪಚ್ಚಿನಡ್ಕ, ಜೊತೆ ಕಾರ್ಯದರ್ಶಿ ರಮೇಶ್ ಆಮೀನ್ ಮರಕಡಬೈಲು, ಜೊತೆ ಕೋಶಾಧಿಕಾರಿ ಗಣೇಶ್ ಆಮೀನ್ ಕೊಣಾಚೆ ಮೊದಲಾದವರು ಉಪಸ್ಥಿತರಿದ್ದರು. ಕಾರ್ಯದರ್ಶಿ ಶ್ರೀಧರ್ ಆಮೀನ್ ವರದಿಯನ್ನ ವಾಚಿಸಿದ್ರು. ಕೋಶಾಧಿಕಾರಿ ಸುರೇಂದ್ರ ಆಮೀನ್ ಮರಕಡಬೈಲು ಲೇಖಪತ್ರವನ್ನ ಮಂಡಿಸಿದ್ರು. ಉಪಾಧ್ಯಕ್ಷ ದಿನೇಶ್ ಆಮೀನ್ ಬಂಟ್ವಾಳ್ ಪ್ರಾಸ್ತಾವಿಕವಾಗಿ ಮಾತನಾಡಿದ್ರು. ಮರಕಡಬೈಲು ಗುತ್ತು ಅಮೀನ್ ಕುಟುಂಬ ಅಂದ್ ಬಂಡ ಬಿಲ್ಲವ ಸಮಾಜದ ಒಂಜಿ ಪ್ರಖ್ಯಾತ ಕುಟುಂಬ. ನಮ್ಮ ಎರಡನ ಕೈಯೊಡ್ಡುದು ಜಾಗಿನ ಪಡಿತಿನ ಕುಲತ್ತೆ, ಎರಡನ ಕೈಯೊಡ್ಡುದು ಕುಟುಂಬದ ನಿರ್ವಹಣೆ ಮಲ್ತಿನ ಕುಲತ್ತೆ. ವೀರತನದ ಮೂಲಕ ಶೂರತನದ ಮೂಲಕ ಆನಿ ಮುಂಡ ಪೂಜಾರ್ಲು ಈ ಜಾಗನ ಪಡೆಯೊಂದರೆ ಆನಿ ಕುಟುಂಬದ ನಿರ್ವಹಣೆಯನ್ನು ಮಲ್ಪರೆ ಬಾಡಾದು ಗುರುಕರಾದ ನಮ್ಮಕ್ಕ ಅಧಿಕಾರನ ಕೊಡ್ತೀರಿ. ಆನಿದ ವೀರತನ ಆನಿದ ಶೂರತನದ ಮೂಲಕ ನಮ್ಮ ಕುಟುಂಬದ ತಾಕತ್ತೆಂಗಿನ ತೊಜಿಪವನಂಚಿನ ಕೆಲಸನೇ ಇಲ್ಲಿ ನಮ್ಮ ಮಲ್ಪೊಡಾಯಿನ ಅನಿವಾರ್ಯತೆ ನಮ್ಮ ತುಂಬುಂಡು. ನಮ್ಮ ಕುಟುಂಬದ ಪುದರ್ ತೂನಗನೆ ಮಾತ್ರೆಗಳ ಆಶ್ಚರ್ಯ ಪಡು ಮುರಾಣಿಯನ್ನವ್ರಿಗೆ ಮಿತ್ರೆ ಕಾಕಜಿ ಕೊಡ್ದಿತ್ತೆ ದುಬೈಡ್ ಬಿಲ್ಲವ ಸಂಘಟನೆ ಸಂಘಟಿಸಿನಾರು ಆಯ್ತ ಪುದರ್ತು ನಗರ ಒಂಜಿ ಏತ್ತು ಖುಷಿ ಆನಂದಿಕೆಂಡ ಆರು ಪಂಪಿರಿ ಆನಂದಿಕೆಂಡ ಇನ್ನು ಗತ್ತುಡು ಪಾತಿರೊಂದುಲ್ಲೆ ದಾಯಕೆಂದಿಕೆಂಡ ನಮ್ಮ ಗುತ್ತುದ ಕುಲು ನೆನೆಪುತಿ ಒಳ್ಳೆ ಸಾಮಾನ್ಯ ಕುಟುಂಬದ ಬೈತಿನ ಕುಲು ನಮಾತ್ತೆ ಮರಕಡ ಬೈಲು ಕುಟುಂಬ ಒಂಜಿ ಗುತ್ತುದ ಕುಟುಂಬ ಬಂತೆ ನಮ್ಮ ನೆನೆಪುತಿ ನೋಡು. ಜೊತೆ ಕಾರ್ಯದರ್ಶಿ ಸಂದೀಪ್ ಆಮೀನ್ ಸ್ವಾಗತಿಸಿ ವಂದಿಸಿದ್ರು. ಲೆಕ್ಕ ಪರಿಶೋಧಕರಾದ ಸೌಮ್ಯ ಕಾರ್ಯಕ್ರಮವನ್ನು ನಿರೂಪಿಸಿದ್ರು. ಸಂದೀಪ್ ಸಾಲಿಯತ್, B4 ನ್ಯೂಸ್, ಬಂಟ್ವಾಳ. ಇದ್ದಲ ನೆನಪಾಪರು